ಶಿಕ್ಷಣ ಮತ್ತು ಆರೋಗ್ಯದ ಹಿತದೃಷ್ಟಿಯ ಹಿನ್ನೆಲೆಯಲ್ಲಿ ಆರಂಭಗೊಳಿಸಲಾದ ಪಡೇಲ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಉದ್ಘಾಟನಾ ಸಮಾರಂಭವು ಮಂಗಳೂರಿನ ಪಡೇಲ್ ಮೈದಾನದಲ್ಲಿ ನೆರವೇರಿತು. ಕಾರ್ಯಕ್ರಮಕ್ಕೆ ಸ್ಥಾಪಕ ಅಧ್ಯಕ್ಷರಾದ ಸಿಎಂತಿ ಪುಟ್ಟಮಗು ಅದಿತಿ ರಾವ್ ಅವರು ದೀಪ ಬೆಳಗುವ ಮೂಲಕ ಪಡೇಲ್ ಚಾರಿಟೇಬಲ್ ಟ್ರಸ್ಟ್ಗೆ ಚಾಲನೆಯನ್ನ ನೀಡಿದರು. ಈ ವೇಳೆ ಸ್ಥಳೀಯ ಪಾಲಿಕೆಯ ಸದಸ್ಯ ರೂಪಶ್ರೀ ಅವರು ಮಾತನಾಡಿ, ಪಡೇಲ್ ಚಾರಿಟೇಬಲ್ ಟ್ರಸ್ಟ್ ಒಂದು ಒಳ್ಳೆಯ ಉದ್ದೇಶ ಮತ್ತು ಗುರಿಯೊಂದಿಗೆ ಇಂದು ಸ್ಥಾಪನೆಯಾಗಿದೆ. ಈ ಟ್ರಸ್ಟ್ಗೆ ಈ ಭಾಗದ ಜನಪ್ರತಿನಿಧಿಯಾದ ನಾನು ಮಾತ್ರವಲ್ಲದೆ ಸ್ಥಳೀಯರ ನೆರವು ಸಹಕಾರ ಅತಿ ಅಗತ್ಯ. ಟ್ರಸ್ಟ್ನ ಎಲ್ಲ ಕಾರ್ಯಗಳಿಗೆ ನಾವು ಬೆನ್ನೆಲುಬಾಗಿ ನಿಲ್ಲಬೇಕು ಎಂದವರು ಹೇಳಿದರು. ಪಡೇಲ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ನೆತ್ತ ಉದ್ಘಾಟನೆ ನಮ್ಮಲ್ದ ಈ ಚಾರಿಟೇಬಲ್ ಸಂಸ್ಥೆ ಪಂಪನ ಒಂಜಿ ಹೊಸತು ಸಂಸ್ಥೆ ಉದ್ಭವ ಆತುಂಡು. ಈ ಸಂಸ್ಥೆಡು ಹಲವಾರು ಕುಟುಂಬಗೂ ನೆಡ್ದು ಮಸ್ತ್ ಉಪಕಾರ ಆಪುಂಡು ಆವೋಡು ಏತೋ ಮಾತೇನಲ ಜೀವನಗೂ ಬೆಳಕಾವೋಡು ಪಂಡೊಂದು ಇನ್ನಿತ ಈ ನನ್ನ ದುಂಬಗ್ ಶುರುವಾಪುನಂಚಿನ ಸಾಂಸ್ಕೃತಿಕ ನಮ್ಮ ನಾಟಕ ದುಪ್ಪು ಐಕನಿಕುಲ್ ಬೈದಾರಿಗೆ ಜಾಸ್ತಿ ಪಾತೆ ರುಚಿ. ಸೊ ದಾದ ಪಂಡ ಇಲ್ಲಿ ನಮ್ಮ ಮಾನ್ಯ ಶಾಸಕರು ಕೂಡ ಬರಲಿತ್ತೇರು. ಅವರಿಗೆ ಕಾರಣಾಂತರದ ತುರ್ತು ಪಂಡ ಎಲೆಕ್ಷನ್ ಡ್ಯೂಟಿ ಪಾರ್ದರೆ ಅವ್ರು ಗೋವಾಡುಲ್ಲೇರು ಮುಂಚಾದ ಬರ್ರೆ ಆಪೂಜಿ ಬಂಡೇರು ಅರ್ನಪರವದು ಯಾನಿನಿ ದೀಪ ಬೆಳಗಾಯ ನಿಕುಲು ಮಾತಾ ಇನ್ನು ತುಯರ ಬೈದಂಚ ನಾಟಕ ಬರಲುಡೆ ಹೋದು ಈ ಸಂಸ್ಥೆಗೆ ನಿಕುಲು ದಾದ ಬೆಂಬಲ ಮಲ್ಪುಲೆ ಈ ಸಂಸ್ಥೆ ಒಂಜಿ ಮಾದರಿ ಆವಡು ಮಾತೆರೆಗಳ ಉಪಯೋಗ ಆವಡು. ಈ ವೇಳೆ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷ ಮಹೇಶ್ ಪಡೀಲ್ ಅವರು ಮಾತನಾಡಿ, ಈ ಟ್ರಸ್ಟ್ನ ಮುಖ್ಯ ಉದ್ದೇಶ ಶಿಕ್ಷಣ ಮತ್ತು ಆರೋಗ್ಯ ಇವೆರಡು ಒಬ್ಬ ವ್ಯಕ್ತಿಗೆ ಇದ್ರೆ ಆತ ಸುಖ ಜೀವನ ತೆಗೆಯಬಹುದು. ಈ ನಿಟ್ಟಿನಲ್ಲಿ ಶಿಕ್ಷಣ ಮತ್ತು ಆರೋಗ್ಯದತ್ತ ಹೆಚ್ಚಿನ ಗಮನ ನೀಡುವ ಮೂಲಕ ಜನರಿಗೆ ಬೇಕಾದ ನೆರವಿಗೆ ನಮ್ಮ ಪಡೇಲ್ ಚಾರಿಟೇಬಲ್ ಟ್ರಸ್ಟ್ ಎಂದು ಸಿದ್ಧ ಎಂದವರು ಹೇಳಿದರು. ಆರೋಗ್ಯ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆ ಆಗ್ತದೆ. ನಮಗೆ ಎಜುಕೇಷನ್ ಬಗ್ಗೆ ಹೆಲ್ತ್ ಇತ್ತು ಬಂದಾಗ ನಾವು ದಾನ ಮಾಡ್ಕೊಂಡು ಗಂಜಾದು ಎಜುಕೇಷನ್ ಬಗ್ಗೆ ಅರಿವು ಕೊಡ್ತಿಲ್ಲ, ಶಿಕ್ಷಣ ಮಾಡ್ಕೊಡ್ತೀವಿ ಮತ್ತು ಆರೋಗ್ಯದ ಬಗ್ಗೆ ಅರಿವು ಮತ್ತು ಅಂಚಿನ ಮಸ್ತ್ ಕಷ್ಟ ಹಿಡಿದಿನಾಗಲಿಕ್ಕೆ ಹೆಲ್ಪ್ ಮಾಡ್ತಾರೆ ಕೂಡ ಈ ಚಾರಿಟೇಬಲ್ ಟ್ರಸ್ಟ್ ಮಾಡ್ತದೆ. ಊಟದಲ್ಲಿ ಮಾತು ಸೇರವನ್ನು ಟ್ರಸ್ಟ್ ಉದ್ಘಾಟನೆ ಆಗ್ತದೆ. ಬಳಿಕ ವಿಜಯಕುಮಾರ್ ಕೊಡ್ಯಾಲ್ಬೈಲ್ ನಿರ್ದೇಶನದ ಸ್ವರಾಜ್ ಶೆಟ್ಟಿ ಅಭಿನಯದ ಶಿವದೂತಿ ಗುಳಿಗೆ ವಿಭಿನ್ನ ಶೈಲಿಯ ತುಳು ನಾಟಕ ಪ್ರದರ್ಶನಗೊಂಡಿತು. ಈ ವೇಳೆ ಟ್ರಸ್ಟ್ನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. The Karnataka Educational and Charitable Trust was established in 1994 with an aim to impart the education and services in medical and paramedical field. The campus is spread in a vast area accommodating Karnataka Ayurveda Medical College, SES College of Nursing Science, Karnataka Ayurveda Medical College Hospital and hostels in an independent building. SES College of Nursing. Courses offered: Basic BSc Nursing and MSc Nursing. Karnataka Ayurveda Medical College offers undergraduation BA MS and post-graduation courses MS and MD in Ayurveda. The Karnataka Ayurveda Medical College Hospital offers inpatient and outpatient department, physiotherapy, X-ray, ultrasound, laboratory, pharmacy, OT and LT with treatments like Akshitarpana, Alepa Bashpasveda, Katibasti, Nadi Sveda Parisheka, Pindasveda Shirodhara, Valukasveda Vrana Prakshalana by well-trained and leading consultants. For more information, please contact Karnataka Educational and Charitable Trust, KECT Towers, Hoige Bail, Ashok Nagar, Mangaluru.